ದೇವರಿಗೂ ಅದರದೇ ಆದ ಪುರಾತನ ಇತಿಹಾಸ ಹಿನ್ನೆಲೆಗಳಿರುತ್ತವೆ. ಅದರಲ್ಲೂ ತ್ರೇತಾಯುಗದಲ್ಲಿ ಕ್ಷತ್ರಿಯ ಸಂಹಾರಕ ಭಗವಾನ್ ಪರಶುರಾಮ ಸೃಷ್ಟಿಯ ಈ ತುಳುನಾಡಿನಲ್ಲಿ ಹಲವಾರು ಕಾರಣಿಕದ ದೈವಗಳು ಪಾವಿತ್ರ್ಯತೆಯನ್ನ ಹೊಂದಿರುವ ದೇವಾಲಯಗಳು ಇವೆ. ವೈದ್ಯ ಲೋಕವನ್ನೇ ಬೆಚ್ಚಿ ಬೀಳಿಸುವ ಸಂಗತಿಗಳು ದೇವರ ಅನುಗ್ರಹದಿಂದ ಇಲ್ಲಿ ನಡೆದು ಹೋಗಿದೆ. ಇಂತಹ ಪ್ರತಿಯೊಂದು ಪವಿತ್ರ ದೇವಾಲಯಗಳ ಇತಿಹಾಸವನ್ನ ವೀಕ್ಷಕರಿಗೆ ತಿಳಿಸುವಂತಹ ಕಾರ್ಯಕ್ರಮವೇ ದೈವ ದೇವರು. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಶ್ವಿನಿ. ಇತ್ತೀಚೆಗೆ ಶರವು ಶ್ರೀ ಮಹಾಗಣಪತಿ ದೇವರ 149ನೇ ದೀಪಾರಾಧನೆಯ ಉತ್ಸವವು ಅತ್ಯಂತ ವೈಭವದಿಂದ ನಡೆಯಿತು. ಈ ದೇವತಾ ಕಾರ್ಯವು ಮಣ್ಣಗುಡ್ಡೆ ಗುರ್ಜಿ ಎಂದೇ ಪ್ರಸಿದ್ಧಿಯನ್ನ ಪಡೆದಿದೆ. ದೇವತಾ ಕಾರ್ಯಕ್ಕೆ ಸಾವಿರಾರು ಭಕ್ತ ಸಮೂಹ ಸಾಕ್ಷಿಯಾದ್ರು. ಶರವು ಶ್ರೀ ಮಹಾಗಣಪತಿ ದೇಗುಲದಲ್ಲಿ ಪ್ರತಿ ವರ್ಷ ನಡೆಯುವಂತೆ ಈ ವರ್ಷವೂ 149ನೇ ದೀಪಾರಾಧನೆಯ ಉತ್ಸವವು ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. जय दुर्गे जय दुर्गे जय 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 दुर्गे जय दुर्गे जय दुर्गे जय 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 दुर्गे जय दुर्गे जय दुर्गे जय 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 दुर्गे महिषमर्दिनी ಮಹಾಗಣಪತಿ ದೇಗುಲದಲ್ಲಿ ಪ್ರತಿ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ದ್ವಾದಶಿಯಂದು ಮಣ್ಣಗುಡ್ಡೆ ಪೇಟೆಗೆ ಬಂದು ಪೂಜೆ ಸ್ವೀಕರಿಸುವ ಪದ್ಧತಿ ಹಿಂದಿನಿಂದಲೂ ನಡೆದುಕೊಂಡು ಬಂದಿದ್ದು ಮಣ್ಣಗುಡ್ಡೆ ಗುರ್ಜಿ ಎಂದೇ ಪ್ರಸಿದ್ಧತೆಯನ್ನ ಪಡೆದಿದೆ. ದೀಪಾರಾಧನೆಯ ಉತ್ಸವದಂದು ದೇವರಿಗೆ ವಿಶೇಷವಾಗಿ ಅಲಂಕಾರವನ್ನ ಮಾಡಲಾಗುತ್ತೆ. ದೀಪಾರಾಧನೆಯ ದಿನ ಮಾಡುವಂತಹ ಅಲಂಕಾರವನ್ನ ಕಣ್ತುಂಬಿಕೊಳ್ಳುವುದೇ ಒಂದು ಸಂಭ್ರಮ. ಈ ದಿನಕ್ಕಾಗಿಯೇ ಊರ ಹಾಗೂ ಪರವೂರ ಭಕ್ತರು ಕಾತುರದಿಂದ ಕಾಯುತ್ತಿರುತ್ತಾರೆ. ದೇವರ ಪೇಟೆ ಸವಾರಿ ಸಾಯಂಕಾಲದ ಸಮಯ ಹೊರಟು ಕೆಎಸ್ ರಾವ್ ರಸ್ತೆ ನವಭಾರತ್ ವೃತ್ತ ಕಾರ್ ಸ್ಟ್ರೀಟ್ ಮೂಲಕ ದೇಗುಲಕ್ಕೆ ಹಿಂದಿರುಗಿತು. ದೇವರ ಪೇಟೆ ಸವಾರಿ ನಡೆಯುವ ಕಡೆಗಳಲ್ಲಿ ವಿಶೇಷವಾಗಿ ಸ್ವಾಗತಿಸಲಾಯಿತು. ಮಂಗಳೂರಿನ ಮಣ್ಣಗುಡ್ಡೆ ಗುರ್ಜಿ ಶರವು ಶ್ರೀ ಮಹಾಗಣಪತಿ ದೇವರ ಉತ್ಸವಕ್ಕೆ ಈ ಬಾರಿ 149ನೇ ಸಂಭ್ರಮ. ಮಣ್ಣಗುಡ್ಡೆ ಗುರ್ಜಿ ಸೇವಾ ಸಮಿತಿ ಟ್ರಸ್ಟ್, ಮಣ್ಣಗುಡ್ಡೆ ಗುರ್ಜಿ ಸೇವಾ ಸಮಿತಿ ಮತ್ತು ಗುರ್ಜಿ ಸೇವಾ ಸಮಿತಿ ಮಹಿಳಾ ಘಟಕದ ವತಿಯಿಂದ 149ನೇ ದೀಪಾರಾಧನೆಯ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಅದ್ಧೂರಿಯಾಗಿ ನಡೆಯಿತು. ಭಜನಾ ಕಾರ್ಯಕ್ರಮಕ್ಕೆ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಆರ್ ರತಿ ದೇವಿ ಅವರು ಚಾಲನೆಯನ್ನ ನೀಡಿದ್ರು.
ಬಳಿಕ ಮಾತನಾಡಿ ಭಜನಾ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮಂದಿ ಪ್ರೋತ್ಸಾಹ ನೀಡಬೇಕಾಗಿದೆ ಎಂದು ಹೇಳಿದರು. ಸಮಿತಿಯ ಕಾರ್ಯಾಧ್ಯಕ್ಷರೇ, ದರ್ಶಿಗಳೇ, ಇತರ ಸದಸ್ಯರೇ, ಅಪಾರ ಸಂಖ್ಯೆಯಲ್ಲಿ ಆಗಮಿಸಿರುವ ಭಕ್ತಾದಿ ಸಹೋದರ ಸಹೋದರಿಯರೇ, ಇವತ್ತಿನ ದಿವಸ ಈ ಶರವ್ ಮಹಾಗಣಪತಿ ದೇವರ 149ನೆಯ ದೀಪಾರಾಧನೆಯ ಪ್ರಯುಕ್ತ ಮಣ್ಣಗುಡ್ಡೆ ಗುರುಜಿ ಉತ್ಸವವನ್ನು ನಾವು ನೋಡ್ತಾ ಇದ್ದೇವೆ. ಸಣ್ಣ ಕಟ್ಟಪೂಜೆಯಾಗಿ ಪ್ರಾರಂಭಗೊಂಡ ಈ ಪೂಜೆಯು ಈಗಿನ ಪೀಳಿಗೆಯವರು ಇದನ್ನು ಬೃಹದಾಕಾರವಾಗಿ ಬೆಳೆಸಿ ಗುರ್ಜಿ ಉತ್ಸವವನ್ನಾಗಿ ಪರಿವರ್ತಿಸಿದ್ದಾರೆ. ಈ ಗುರ್ಜಿಯನ್ನು ನೋಡುವುದೇ ಒಂದು ನಯನ ಮನೋಹರವಾದ ದೃಶ್ಯ. ಭಜನೆಯನ್ನು ಬಯಸುವುದರಿಂದ ಅಥವಾ ಆಲಿಸುವುದರಿಂದ ನಮ್ಮ ಮನಸ್ಸಿನಲ್ಲಿರುವ ದ್ವೇಷ ಕ್ಲೇಶಗಳೆಲ್ಲ ಮಾಯವಾಗಿ ನಾವು ಭಗವಂತನಿಗೆ ಸಮೀಪವಾಗ್ತೇವೆ, ಬಂಧುಗಳೇ ಆಗ್ತೇವೆ. ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಉದ್ಯಮಿ ಡಾಕ್ಟರ್ ಆರೂರು ಪ್ರಸಾದ್ ರಾವ್ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು ಧಾರ್ಮಿಕ ಕಾರ್ಯಕ್ರಮದ ಮೂಲಕ ಜನರಿಗೆ ಧಾರ್ಮಿಕ ಪ್ರಜ್ಞೆಯನ್ನ ಮೂಡಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಸತ್ತ ಹುಡುಗ ತನ್ನ ಮಗನು ಎಂದು ಅರಿತ ನೊಂದ ಶಿವನು ಒಂದು ತಲೆಯ ಅರಸಿ ತನ್ನಿ ಎಂದು ಆಜ್ಞೆ ತಂದನು. ಅರಸಿ ಹೊರಟರು ಗಣಗಳು ದಿಕ್ಕು ದಿಕ್ಕಿಗೆ, ಆನೆಯೊಂದು ಮಲಗಿತ್ತು ಉತ್ತರ. ಶರವ್ ಮಹಾಗಣಪತಿಯ ಪಾದಕಮಲಗಳಿಗೆ ನಮಸ್ಕರಿಸಿ ವೇದಿಕೆಯಲ್ಲಿರುವ ಸರ್ವ ಮಹಿಳೆಯರಿಂದ ಆಗಮಿಸಬೇಕಿದೆ. ಇನ್ಮೇಲೆ ಇವತ್ತು ನನ್ನನ್ನು ಬರಮಾಡಿಕೊಂಡು ಈ ಸಭೆಯಲ್ಲಿ ಸಂಭ್ರಮದಲ್ಲಿ ನನ್ನನ್ನು ಭಾಗಿಯಾಗಿಸಲಿಕ್ಕೆ ತಮಗೆಲ್ಲರಿಗೂ ನಾನು ಶಿರದೇನೆ. ನಾನು ಮಣ್ಣಗುಡ್ಡೆ ಗುರ್ಜಿ ಉತ್ಸವಕ್ಕೆ ಪ್ರಥಮ ಬಾರಿ ಬಂದಿರೋದಾಗಿರ್ತದೆ. ಇದರ ಬಗ್ಗೆ ತುಂಬ ಕೇಳಿದ್ದೇನೆ. ಹಾಗೂ ನಮ್ಮ ತಂದೆಯವರು ದಿವಂಗತ ಹಾಗೂ ಕೃಷ್ಣಮೂರ್ತಿರಾಯರು ಇದರಲ್ಲಿ ಭಾಗವಹಿಸಿದ ಬಗ್ಗೆ ವಿಚಾರ ತಿಳಿದಿರುತ್ತೇನೆ. ಇಲ್ಲಿನ ಇವತ್ತು ಕಾರ್ಯಕ್ರಮಗಳಲ್ಲಿ ಅನೇಕ ಬಹುಮುಖಗಳನ್ನು ನೋಡಿ ಆಯಿತು. ಪೂಜೆ, ದೀಪ ಅಲಂಕಾರ, ಸಂಗೀತ, ಭಜನೆ, ಊಟೋಪಚಾರ ವ್ಯವಸ್ಥೆ, ಅತ್ಯುನ್ನತ ಅಲಂಕಾರ, ಇದನ್ನೆಲ್ಲ ನೋಡಿ ಭಾಳ ಖುಷಿಯಾಗಿದೆ. ಬಳಿಕ ಶಾರದಾ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ಎಂಬಿ ಪುರಾಣಿಕ್ ಅವರು ಮಾತನಾಡಿ ಮುಂದಿನ ವರ್ಷ 150ನೇ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಗುರ್ಜಿ ಉತ್ಸವಕ್ಕೆ ಹೊಸ ಗುರ್ಜಿ ತಯಾರಿ ಸಹಿತ ವಿವಿಧ ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದವರು ಹೇಳಿದರು. ಒಂದು ಉತ್ಸವ ಈಗಿದ್ದ ಒಂದು ಮಟ್ಟಕ್ಕೆ ಬರಬೇಕಿದ್ರೆ ಅದರ ಹಿಂದಿನ ಚರಿತ್ರೆ, ಇತಿಹಾಸ, ಗತಿ ಹೆಚ್ಚಿನವರಿಗೆ ಗೊತ್ತಿರುವುದಿಲ್ಲ. ಮಣ್ಣಗುಡ್ಡ ಗುರ್ಜಿ ಹೀಗೆ ಇದೆ. ಈ 150 ವರ್ಷ ಕಾಲ ಇದು ಹೇಗೆ ಬೆಳೆದು ಬಂತು, ಇವತ್ತು ಇಷ್ಟೊಂದು ವೈಭವದಿಂದ ಆದರ್ಶ ರೀತಿಯಲ್ಲಿ ಒಂದು ಸಮಾಜದ ದೇವರ ಕಾರ್ಯವನ್ನು ಈ ಒಂದು ಉತ್ಸವದಲ್ಲಿ ನಾವು ಕಾಣಲಿಕ್ಕೆ ಹಲವಾರು ಜನ ಕಾರಣ. 150 ಮೆಟ್ಟಲಿನ ಏಣಿಯನ್ನು ಹತ್ತಿ ನಾವು ಮೇಲಕ್ಕೆ ಹೋಗುತ್ತಿದ್ದರೆ ಅದಕ್ಕೆ ಮೊದಲನೆಯ ಏಣಿ ಹೇತುವಾಗ್ತದೆ. ಮೊದಲ ಮೆಟ್ಟಲನ್ನು ಏರಿದ ನಂತರ 2ನೆಯ ಮೆಟ್ಟಲು, 10ನೆಯ ಮೆಟ್ಟಲು, 100 ಮೆಟ್ಟಲು. ಆದ್ದರಿಂದ ಆ ಮೊದಲನೆಯ ಮೆಟ್ಟಲು ಹೇಗಿತ್ತು, ಎಷ್ಟು ಭದ್ರವಾಗಿತ್ತು ಎನ್ನುವುದನ್ನು ತಿಳಿಬೇಕು. ಬಂಧುಗಳೇ, 150 ವರ್ಷದ ಹಿಂದೆ, 149 ವರ್ಷದ ಹಿಂದೆ ಈ ಏನು
ಶರವು ಮಹಾಗಣಪತಿಯ ದೀಪೋತ್ಸವದ ಕಟ್ಟ ಪೂಜೆ ಏನಿದೆ ಅದು ನಮ್ಮ ಅಳಿಕೆ ಬ್ರಿಡ್ಜಿನವರೆಗೆ ಮಾತ್ರ ಬರ್ತಾ ಇತ್ತು. ಶರವು ಶ್ರೀ ಮಹಾಗಣಪತಿ ದೇವರ 149ನೇ ದೀಪಾರಾಧನೆಯ ಉತ್ಸವವು ಮುಂದಿನ ವರ್ಷ 150ನೇ ವರ್ಷ ಆಗಲಿದ್ದು 150ನೇ ವರ್ಷಾಚರಣೆಯ ಪ್ರಯುಕ್ತ ಇನ್ನಷ್ಟು ವೈಭವೋಪೇತವಾಗಿ ನಡೆಯಲಿದೆ. ಇನ್ನಷ್ಟು ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಆಡಳಿತ ಮಂಡಳಿ ನಿರ್ಧರಿಸಿದೆ. ಶರವು ಶ್ರೀ ಮಹಾಗಣಪತಿ ದೇವರ 149ನೇ ದೀಪಾರಾಧನೆಯ ಉತ್ಸವದಲ್ಲಿ ನಡೆದ ಇನ್ನಷ್ಟು ವಿಶೇಷತೆಗಳನ್ನ ತಿಳಿಸ್ತೀವಿ. ಆದರೆ ಅದಕ್ಕೂ ಮುನ್ನ ಪುಟ್ಟ ವಿರಾಮ. ವಿರಾಮದ ಬಳಿಕ ದೈವದೇವರು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶರವು ಶ್ರೀ ಮಹಾಗಣಪತಿ ದೇವರ ದೀಪಾರಾಧನೆಯ ಅಂಗವಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿತು. ಕಾರ್ಯಕ್ರಮ ಹೇಗಿತ್ತು ಬನ್ನಿ ನಾವು ನಿಮಗೆ ತೋರಿಸ್ತೀವಿ. 149ನೇ ವರ್ಷದ ಶರವು ಶ್ರೀ ಮಹಾಗಣಪತಿ ದೇವರ ದೀಪಾರಾಧನೆಯ ಉತ್ಸವದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಾದ ಭಕ್ತಿ ಸಂಗೀತ, ಯಕ್ಷಾರಾಧನಾ ಕಲಾ ಕೇಂದ್ರ ಉರುವ ಮಂಗಳೂರು ವಿದೂಷಿ ಶ್ರೀಮತಿ ಸುಮಂಗಲಾ ರತ್ನಾಕರ ರಾವ್ ಮತ್ತು ಬಳಗದವರಿಂದ ಕವಿ ಹಲಸಿನ ಹಳ್ಳೆ ನರಸಿಂಹ ಶಾಸ್ತ್ರಿ ವಿರಚಿತ ಶಿವಭಕ್ತ ವೀರಮಣಿ ಯಕ್ಷಗಾನ ಕಾರ್ಯಕ್ರಮ ನಡೆಯಿತು. ಜನನಿ 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 ಜಗತ್ಕಾರಣಿ ಪೂರಣಿ ನಾರಣಿ 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 ಜನನಿ 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 ಜನನಿ. ಹೊರಟು ಬಂದಂತಹ ಕಾರ್ಯ ಅಯ್ಯೋ ಕುದುರೆ ಅಲ್ಲಿಯೇ ಉಳಿತು. ಇದೇ ವೇಳೆ ವಿವಿಧ ಕ್ರೀಡೆಯಲ್ಲಿ ಭಾಗವಹಿಸಿದ ವಿಜೇತರಿಗೆ ಬಹುಮಾನವನ್ನ ಗಣ್ಯರು ವಿತರಿಸಿದರು. ಗಣಪನೆ ಶರಣು ಬೆನಕನೆ
ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಗಣಕನೆ. ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಗಣಕನೆ. ಈ ವೇಳೆ ಪ್ರಮುಖರಾದ ಉದ್ಯಮಿ ಶ್ರೀಪತಿ ಭಟ್, ಎಂ ರಾಘವೇಂದ್ರ ಭಟ್, ಬಿಆರ್ ಸೋಮಯಾಜಿ, ಪ್ರಕಾಶ್ ಕಲ್ಬಾವಿ, ಸುಧಾಕರ್ ಪೇಜಾವರ, ರಮೇಶ್ ಭಟ್, ರಾಜೇಂದ್ರ ಕಲ್ಬಾವಿ ಸೇರಿದಂತೆ ಇನ್ನಿತರ ಗಣ್ಯರು ಹಾಜರಿದ್ದರು. ವಿದ್ಯೆಗೆ ಅಧಿಪತಿ ನೀನೆ ಹೇ ಗಜಮುಖನೇ. ತುಂಬುರು ನಾರದ ವಂದಿತ ವಿಘ್ನನಾಶನೇ. ತುಂಬುರು ನಾರದ ವಂದಿತ ವಿಘ್ನನಾಶನೇ. ಬಳಿಕ ಏಲಂ ನಡೆಯುವ ಮೂಲಕ ಶರವು ಶ್ರೀ ಮಹಾಗಣಪತಿ ದೇವರ 149ನೇ ದೀಪಾರಾಧನೆ ಉತ್ಸವ ಮಣ್ಣಕೋಟೆ ಗುರ್ಜಿ ಸಮಾಪ್ತಿಗೊಂಡಿತು. ಶರಣು ಪಾರ್ವತಿ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಗಣಕನೆ. 2100 2200 2200
ಮಾಡಿಕೊಂಡೆ ಬೆನಕನೆ ಅದರ ಮೇಲೆ ನಿನ್ನ ಕರುಣೆಯ ದೇವರ ಮಾದರವಿಂದಕ್ಕೆ ಗೋವಿಂದಾನಿ ಗೋವಿಂದ ಗೋವಿಂದಾನಿ ಗೋವಿಂದ ಶರಮಾಂಗಡ ದೇವರ ಮಾದರವಿಂದಕ್ಕೆ ಗೋವಿಂದಾನಿ ಗೋವಿಂದ ಶರಮಾಂಗಡ ದೇವರ ಮಾದರವಿಂದಕ್ಕೆ ಗಳಿಗೆಯನ್ನು ತೋರಿಸಿದ್ದಾರೆ ಅಂತ ಒಂದು ಒಳ್ಳೆಯ ನಮ್ಮ ಪರಂಪರೆಯಿಂದ ಬಂದದ್ದು ವಾದಿರಾಜರ ಪರಂಪರೆ ಅಂತ ಹೇಳಿದರೆ ನಾವು 150 ವರ್ಷ 5-6 ತಲೆಮಾರಿಂದ ದೇವರ ಸೇವೆ ನಿರಂತರ ನಡೀತಾ ಉಂಟು ಅಂತ ನಿರಂತರ ನಡಿಬೇಕಿದ್ರು ಅದಕ್ಕೆ ಒಳ್ಳೆಯ ಒಂದು ಸತ್ಪ್ರೇರಣೆ ಯಾವುದೋ ಒಂದು ಒಳ್ಳೆಯ ಮುಹೂರ್ತದಲ್ಲಿ ಇಲ್ಲಿ ದೇವರನ್ನು ತರಿಸುವ ಪ್ರೇರಣೆ ಕೊಟ್ಟಿದ್ದಾರೆ. ಅದರಿಂದ ಅದು ನಿರಂತರವಾಗಿ ನಡೀತಾ ಉಂಟು. ಇದನ್ನು ನಿರಂತರ ನಡಿಬೇಕು ಅಂತಾದರೆ ಅದಕ್ಕೆ ಅನೇಕ ಜನರ ಸಹಕಾರಗಳು, ಅನೇಕ ಜನಗಳ ಒಗ್ಗಟ್ಟು ಮುಖಾಂತರವಾಗಿ ನಡೆದ್ರೆ ಮಾತ್ರ ಸಾರ್ಥಕ ಆಗುತ್ತೆ. ಅದೇ ರೀತಿಯಲ್ಲಿ ನಾವು 150 ವರ್ಷ ಪಾದಾರ್ಪಣೆ ಮಾಡೋ ಈ ಸಂದರ್ಭ ನಾವು ದೇವರಿಗೆ ಏನೆಲ್ಲ ತನುಮನ ಧನಗಳಿಂದಾಗಿ ಸೇವೆ ಮಾಡಿದ್ದೇವೆ ಆ ಸೇವೆ ಎಲ್ಲ ಸಂಪೂರ್ಣ ದೇವರ ಚಿತ್ತಕ್ಕೆ ಬರಲಿ. ಏನೆಲ್ಲ ವ್ಯತ್ಯಾಸಗಳು ನ್ಯೂನತ್ವ ದೋಷಗಳು ಸಂಪೂರ್ಣ ಪರಿಹಾರ ಆಗಲಿ. ಮುಂದಿನ ನಮ್ಮ ಮಾಡುವಂಥ ಎಲ್ಲ ಕಾರ್ಯಕ್ರಮಗಳು ಜಯಪ್ರದವಾಗಿ ಮಹಾಗಣಪತಿ ದೇವರ ಚಿತ್ತಕ್ಕೆಲ್ಲ ಬಂದು ಅದರ ಸಂಪೂರ್ಣ ಪುಣ್ಯ ಫಲ ಯಾರಲ್ಲಿ ಒಂದು ಯಶಸ್ಸಿನ ಹಿಂದೆ ಕಾರಣಕರ್ತ ಇವರಿಗೆಲ್ಲ ದೇವರು ಅನುಗ್ರಹಿಸಿಕೊಟ್ಟು ನಿರಂತರವಾಗಿ ಸ್ಥಳದಲ್ಲಿ ಮಹಾಗಣಪತಿ ದೇವರ ಮಾಡಿಕೊಂಡು ಬರಲಿಕ್ಕೆ ಶ್ರದ್ಧೆ ಭಕ್ತಿ ಸಂಪಾದನೆಗೆ ಬೇಕಂತಹ ಜನಬಲವನ್ನು ಧನಬಲವನ್ನು ಅನುಗ್ರಹಿಸಿ ನಿರಂತರ ಕಾಪಾಡಿ ನಡೆಸಿಕೊಂಡು ಸಂಪೂರ್ಣ ವಾರ ನಮ್ಮ ಸ್ಥಿರದಲ್ಲಿ ಪ್ರತಿಷ್ಠಾನದ ಮಹಾಗಣಪತಿಯವರ ಸನ್ನಿಧಾನಕ್ಕೆ ಸೇರಿದ ಮನಸ್ಸಂಕಲ್ಪ ಸಿದ್ಧಿರಸ್ತು. 150ನೇ ವರ್ಷದ ದೀಪಾರಾಧನೆ ಬರುವ ವರ್ಷ ಇಲ್ಲಿ ಜರಗಲಿಕ್ಕಿದೆ. ಇವತ್ತು 149ನೇ ವರ್ಷದ ದೀಪಾರಾಧನೆ ಮುಕ್ತಾಯವಾಯಿತು. ಇವತ್ತಿನಿಂದಲೇ ಈ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ಬರುವ ವರ್ಷ ನಾವು 12 ತಿಂಗಳು 12 ಕಾರ್ಯಕ್ರಮಗಳನ್ನು ಮಾಡುವ ಬಗ್ಗೆ ಚಿಂತನೆ ಮಾಡಿದ್ದೇವೆ. ವಿವಿಧ ಯೋಜನೆಗಳೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭವಾಗಲಿಕ್ಕಿದೆ. ಜನವರಿ 13ನೇ ತಾರೀಕಿಗೆ ನಮ್ಮ ಕರ್ನಾಟಕದ ಶ್ರೇಷ್ಠ ವ್ಯಕ್ತಿಗಳನ್ನೆಲ್ಲ ಆಮಂತ್ರಿಸಿ ತನ್ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಆಗ್ತದೆ. ಮತ್ತೆ ಅದೇ ವರ್ಷ ನವೆಂಬರ್ 23ನೇ ತಾರೀಕಿನ 150ನೆಯ ದೀಪಾರಾಧನೆ ಕಾರ್ಯಕ್ರಮವನ್ನು 3 ದಿವಸ ಮಾಡುವ ಬಗ್ಗೆ ಯೋಚನೆ ಮಾಡಿದ್ದೇವೆ. ಬೇರೆ ಬೇರೆ ವಿವಿಧ ಸಮಾಜಮುಖಿ ಕಾರ್ಯವನ್ನು ಮಾಡುವಂಥ ಈ ಚಿಂತನೆಗೆ ತಾವುಗಳೆಲ್ಲ ಆಗಮಿಸಬೇಕಾಗಿ ವಿನಂತಿಸ್ತಾ ಇದೆ. ಮಂಗಳೂರಲ್ಲಿ ನಡೆಯುವಂಥ ಬಂಡೆಗುಡ್ಡೆ ಗುರ್ಜಿ ಉತ್ಸವ ಬಹಳ ಬೃಹತ್. ಈ ವರ್ಷ 149ನೇ ವರ್ಷ ನಡೀತಾ ಇದೆ. ನೀವೆಲ್ಲರೂ 150ನೇ ವರ್ಷದ ಗುರ್ಜಿಯ ಮಹಾ ಕಾರ್ಯಕ್ಕೆ ಎಲ್ಲರೂ ಬಂದು ಸಹಕರಿಸಬೇಕು, ಎಲ್ಲರೂ ಬರಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಶರಪು ಶ್ರೀ ಮಹಾಗಣಪತಿ ದೇವರ 149ನೇ ದೀಪಾರಾಧನೆಯ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಡೆದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ. ಇದು ಈ ಹೊತ್ತಿನ ದೈವದೇವರು ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಮುನ್ನುಡಿ ಮುನ್ನಡೆಗಾಗಿ. ನಮಸ್ಕಾರ.